ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಸಂಘಟನೆಯ ಮುಖಂಡ ಅರ್ಜುನ್ ಮಾಡೂರು ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ನಿನ್ನೆ ಸಂಜೆ ಉಳ್ಳಾಲದಲ್ಲಿ ಅರ್ಜುನ್ ಮಾಡೂರು ಚಲಾಯಿಸ್ತಾ ಇದ್ದ ವಾಹನ ಹಾಗೂ ಮಂಜೇಶ್ವರದ ಮುಸ್ಲಿಂ ಯುವಕರು ಚಲಾಯಿಸ್ತಾ ಇದ್ದ ವಾಹನಗಳ ನಡುವೆ ಅಪಘಾತ ನಡೆದಿತ್ತು. ಈ ವೇಳೆ ಅರ್ಜುನ್ ಮಾಡೂರು ಮೇಲೆ ಹಲ್ಲೆ ನಡೆಸಿದ ಮಂಜೇಶ್ವರದ ಯುವಕರು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ತೆರಳಿದ್ರು. ತಡರಾತ್ರಿಯಲ್ಲಿ ಇತ್ತಂಡಗಳ ನಡುವೆ ಮಾತುಕತೆ ಮೂಲಕ ಸಮಸ್ಯೆ ಪರಿಹಾರಕ್ಕೆ ಉಳ್ಳಾಲ ಠಾಣಾಧಿಕಾರಿ ಮುಂದಾಗಿದ್ರು. ಈ ವೇಳೆ ಮಂಜೇಶ್ವರ ಹಾಗೂ ಉಳ್ಳಾಲದ ಅನೇಕ ಮುಸ್ಲಿಂ ಯುವಕರು ಠಾಣೆಯಲ್ಲಿ ಜಮಾಯಿಸಿ ಅಶಾಂತಿಯ ವಾತಾವರಣ ಸೃಷ್ಟಿಸಿದ್ದಾರೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಆರೋಪಿಸಿದ್ದಾರೆ. ಠಾಣಾಧಿಕಾರಿ ಕರ್ತವ್ಯ ಲೋಪ ಎಸಗಿದ್ದು ಅವರ ಮಾತುಕತೆಯ ವೇಳೆ ಹೊರಗಿನ ವ್ಯಕ್ತಿಗಳಿಗೆ ಠಾಣೆಯ ಒಳಗೆ ಅವಕಾಶ ನೀಡಿದ್ರು ಮತ್ತು ಅವರಿಗೆ ಮಂಜೇಶ್ವರ ಶಾಸಕರು ಒತ್ತಡ ಹಾಕಿದ್ದಾಗಿ ಹೇಳಿದ್ದರು ಅಂತ ಕುಂಪಲ ಆರೋಪಿಸಿದ್ದಾರೆ. ಮಾತುಕತೆ ಮುಗಿಸಿ ಹೊರಬರುವಂತಹ ಸಮಯದಲ್ಲಿ ಪೊಲೀಸರ ಮುಂದೆ ಠಾಣೆಯ ಆವರಣದಲ್ಲಿಯೇ ಮತ್ತೆ ಅರ್ಜುನ್ ಮಾಡೂರು ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ಆರೋಪಿಸಿದ್ದಾರೆ. ಕೇರಳದಿಂದ ಬರುವಂಥ ಈ ಹುಡುಗರಿಗೆ ಪ್ರೇರಣೆ ಕೊಟ್ಟ ರೀತಿಯಲ್ಲಿ ಇದೊಂದು ಕೆಲಸ ಆಗಿದೆ. ಇಲ್ಲದಿದ್ದರೆ ಸ್ಟೇಷನಲ್ಲಿ ಇದ್ದುಕೊಂಡು ಅವರಿಗೆ ಸ್ಟೇಷನಲ್ಲಿ ಒಬ್ಬ ಯುವಕನ ಮೇಲೆ ಸ್ಟೇಷನಲ್ಲೇ ಪೊಲೀಸರ ಎದುರುಗಡೆ ಕೈ ಹಾಕುವಂಥ ಒಂದು ಧೈರ್ಯ ಬರಬೇಕಿದ್ರೆ ಅವರಿಗೆ ಯಾವ ರೀತಿಯ ಸರ್ಕಾರದ ಮೇಲೆ ನಂಬಿಕೆ ಇದೆ? ಅವರ ಸರ್ಕಾರ ನಮಗೆ ಏನೂ ಮಾಡೋದಿಲ್ಲ, ನಾವು ಏನೂ ಮಾಡಿದರೆ ನಡೀತದೆ ಎನ್ನುವ ರೀತಿಯಲ್ಲಿ ಅವರು ನಡ್ಕೊಳ್ಳುವಂಥ ವಾತಾವರಣವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಯುವಕನ ಮೇಲೆ ನಮ್ಮ ಅರ್ಜುನ್ ಮಾಡೂರ ಮೇಲೆ ಕೈ ಹಾಕಿದ ತಕ್ಷಣ ಅಲ್ಲಿ ಪೊಲೀಸ್ ನಮ್ಮ ಉನ್ನತ ಮಟ್ಟದ ಪೊಲೀಸ್ ಅವರು ಎಲ್ಲರೂ ಬಂದಿದ್ದಾರೆ. ಬಂದ ನಂತರ ಅವನ ಮೇಲೆ ಕೇಸ್ ಹಾಕುವಂಥದ್ದು, ಅವನನ್ನು ಜೈಲಿಗೆ ಕಳಿಸುವಂಥದ್ದು ಎಲ್ಲ ಮಾಡಿದ್ದಾರೆ. ಅದು ಈಗ ಅವನ ಮೇಲೆ ಕೇಸ್ ಆಗಿರ್ಬೋದು, ಅವನನ್ನು ಜೈಲಿಗೆ ಕಳಿಸಿರ್ಬೋದು. ಆದರೆ ಪೊಲೀಸ್ ಇಲಾಖೆಯ ಮೇಲೆ ಅಪನಂಬಿಕೆಯ ವಾತಾವರಣ ಉಳ್ಳಾಲದಲ್ಲಿ ನಿರ್ಮಾಣ ಆಗಿದೆ. ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಂಸದ ಬ್ರಿಜೇಶ್ ಚೌಟ ಮಾಧ್ಯಮಗಳ ಜೊತೆ ಮಾತನಾಡಿ ಇದಕ್ಕೆ ಸರ್ಕಾರವೇ ಹೊಣೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎನ್ನುವ ಹಲವು ಘಟನೆಯಿಂದ ಸಾಬೀತಾಗಿದೆ. ಇದೀಗ ಉಳ್ಳಾಲದಲ್ಲಿ ಸಣ್ಣ ಘಟನೆಯೊಂದರ ವಿಚಾರಣೆಯ ವೇಳೆ ಪೊಲೀಸ್ ಅಧಿಕಾರಿಯೇ ಸಂಘಟನೆಯ ಯುವಕನ ಮೇಲೆ ಕೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದು ಹಿಂದೂ ಕಾರ್ಯಕರ್ತರನ್ನ ಬೆದರಿಸುವ ಕೆಲಸ ಆಗಿದ್ದು ಇದನ್ನು ಖಂಡಿಸುವುದಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಅನ್ನೋದಕ್ಕೆ ದಿನಕ್ಕೊಂದು ಘಟನೆಯ ರೀತಿಯಲ್ಲಿ ಹೊಸ ಘಟನೆಗಳು ನಡೀತಾ ಇದೆ. ನಿನ್ನೆ ಉಳ್ಳಾಲದಲ್ಲಿ ರಸ್ತೆಯಲ್ಲಿ ಎರಡು ವಾಹನಗಳ ಮಧ್ಯೆ ನಡೆದಂಥ ಒಂದು ಸಣ್ಣ ಸಂಘರ್ಷ. ಆ ಘಟನೆಯನ್ನು ಇತ್ಯರ್ಥಪಡಿಸಲಿಕ್ಕೆ ಅಲ್ಲಿ ನಮ್ಮ ಕಾರ್ಯಕರ್ತರು ಬಜರಂಗ ದಳದ ಒಬ್ಬ ಪ್ರಮುಖರು ಪೊಲೀಸ್ ಸ್ಟೇಷನ್ನಲ್ಲಿ ಮಾತುಕತೆ ಮುಖಾಂತರ ಅದನ್ನು ಸರಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ಸರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ನೇರವಾಗಿ ಇವರ ಮೈ ಮೇಲೆ ಕೈ ಹಾಕಿರುವಂಥದ್ದು. ಒಂದು ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ನ ಒಳಗಡೆ ಕೂಡ ಯಾರಿಗೂ ಒಂದು ಸೆಕ್ಯೂರಿಟಿ ಇಲ್ಲ, ಒಂದು ಸುರಕ್ಷತೆ ಇಲ್ಲ ಅನ್ನುವಂಥ ಒಂದು ವಾತಾವರಣವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಿದೆ. ನಿರಂತರವಾಗಿ ಈ ರೀತಿಯ ಘಟನೆಗಳು ನಡೀತಾ ಇರುವಂಥದ್ದು ಹಿಂದೂ ಕಾರ್ಯಕರ್ತರನ್ನು ಒಂದು ರೀತಿಯಲ್ಲಿ ಹೆದರಿಸುವಂಥ ಪ್ರಯತ್ನ, ಹಿಂದೂ ಕಾರ್ಯಕರ್ತರನ್ನು ಹೆದರಿಸಿ ರಾಜಕಾರಣವನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಇದು ಹಲವು ಸಂದರ್ಭದಲ್ಲಿ ನಡೀತಾ ಇದೆ. ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಉಳ್ಳಾಲದಲ್ಲಿ ನಡೆದಿದೆ. ನಾನು ಇದನ್ನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದೇನೆ.